ಕೃಷಿ ಅರಣ್ಯ ಪ್ರೋತ್ಸಾಹ ಯೋಜನೆಯನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಮಂಗಳೂರು ಅರಣ್ಯ ವಿಭಾಗದ ವಲಯದ ವತಿಯಿಂದ ಸಸಿಗಳನ್ನು ಬೆಳೆಸಿ ಸಾರ್ವಜನಿಕರಿಗೆ, ಸಂಘ ಸಂಸ್ಥೆಗಳಿಗೆ, ಶಾಲಾ ಕಾಲೇಜು ಮತ್ತು ಧಾರ್ಮಿಕ ಸಂಸ್ಥೆಗಳಿಗೆ ವಿತರಿಸುವವರೇ ಬೆಳೆಸಲಾಗುತ್ತಿದೆ ಎಂದು ವಲಯ ಅರಣ್ಯಾಧಿಕಾರಿ ಶ್ರೀಧರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಮಂಗಳೂರು ಅರಣ್ಯ ವಿಭಾಗದ ಮಂಗಳೂರು ವಲಯದ ಪಡೀಲ್ ಸಸ್ಯ ಕ್ಷೇತ್ರವು ಸುಮಾರು 1.69 ಎಕರೆ ವಿಸ್ತೀರ್ಣವಿದ್ದು ಪ್ರತಿ ವರ್ಷ 1.5 ಲಕ್ಷ ಸಸಿಗಳನ್ನು ಬೆಳೆಸಲಾಗುತ್ತಿದೆ. ಸಸ್ಯ ಕ್ಷೇತ್ರದಲ್ಲಿ ಸುಮಾರು 10 ಜನ ಮಹಿಳೆಯರು ಮತ್ತು 10 ಜನ ಪುರುಷರು ವರ್ಷವಿಡೀ ಸಸ್ಯ ಬೆಳೆಸುವ ಕೆಲಸ ನಿರ್ವಹಿಸಿಕೊಂಡು ಬರುತ್ತಿದ್ದು, ಸಸ್ಯ ಕ್ಷೇತ್ರದ ನಿರ್ವಹಣೆಗಾಗಿ ಓರ್ವ ಅಧಿಸೂಚಿತ ದಿನಕೂಲಿ ನೌಕರರನ್ನು ನಿಯೋಜಿಸಿದ್ದು, ಸದ್ರಿಗಸ್ಸಿನ ಅರಣ್ಯ ರಕ್ಷಕರಾದ ಶ್ರೀ ಸೋಮಲಿಂಗ ಎಚ್ ಹಿಪ್ಪರಾಗಿ, ಉಪವಲಯದ ಅರಣ್ಯಾಧಿಕಾರಿ ಶ್ರೀಕೃಷ್ಣ ಮತ್ತು ವಲಯ ಅರಣ್ಯಾಧಿಕಾರಿಯಾದ ಪಿ ಶ್ರೀಧರ್ ಇವರ ಮೇಲ್ವಿಚಾರಣೆ ಹಾಗೂ ಹಿರಿಯ ಅಧಿಕಾರಿಗಳಾದ ಶ್ರೀ ಶಂಕರೇಗೌಡ, ಸಹಾಯ ಅರಣ್ಯ ಸಂರಕ್ಷಣಾಧಿಕಾರಿ ಡಾಕ್ಟರ್ ಕರಿಕಲನ್ ವಿ, ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ವಿಭಾಗ ಮತ್ತು ಶ್ರೀ ಪ್ರಕಾಶ್ ಎಸ್ ನೆಟೆಲ್ಕರ್, ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಮಂಗಳೂರು ವೃತ್ತ ಇವರ ಮಾರ್ಗದರ್ಶನದಲ್ಲಿ ಉತ್ತಮ ಸಸ್ಯ ಬೆಳೆಸುವುದರ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ. ಈ ವರ್ಷ ಜೂನ್ 1, 2020 ಸಸಿಗಳನ್ನು ಸಾರ್ವಜನಿಕರಿಗೆ ವಿತರಿಸಲಾಗುತ್ತಿದ್ದು, ಪ್ರಸ್ತುತ 5 ರಿಂದ 9 ಗಾತ್ರದ ಒಂದು ಸಸಿಗೆ ರೂಪಾಯಿ 1ರಂತೆ ಹಾಗೂ 8 ರಿಂದ 12 ಗಾತ್ರದ ಸಸಿಗೆ ರೂಪಾಯಿ 3ರಂತೆ ದರದಲ್ಲಿ ವಿತರಿಸಲಾಗುತ್ತಿದ್ದು, ಸಸಿ ಪಡೆಯುವ ಬಗ್ಗೆ ಮಂಗಳೂರು ವಲಯ ಕಚೇರಿ, ಹೋಗಿ ಬಜಾರ್ ಮಂಗಳೂರು ಇಲ್ಲಿ ಅರ್ಜಿ ಸಲ್ಲಿಸಿ ಸಸಿ ಪಡೆಯಬಹುದಾಗಿದೆ. 10ಕ್ಕಿಂತ ಹೆಚ್ಚು ಸಸಿಗಳನ್ನು ಪಡೆಯುವವರು ತಾವು ಸಸಿ ನೆಡುವ ಸ್ಥಳದ ಆರ್ಟಿಸಿಯ ಪ್ರತಿ, ಬ್ಯಾಂಕ್ ಪಾಸ್ ಪುಸ್ತಕದ ಮುಖಪುಟದ ಜೆರಾಕ್ಸ್ ಪ್ರತಿ ಮತ್ತು ಸಸಿ ಪಡೆಯುವ ವ್ಯಕ್ತಿಯ ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ಅರ್ಜಿಯೊಂದಿಗೆ ಸಲ್ಲಿಸಬೇಕು. ಅರ್ಜಿಯನ್ನು ಯಾವುದೇ ಶುಲ್ಕ ಪಾವತಿಸದೆ ಮಂಗಳೂರು ವಲಯ ಕಚೇರಿಯಲ್ಲಿ ಪಡೆದುಕೊಂಡು ಪಡೆಯಬೇಕಾದ ಸಸಿಗಳಿಗೆ ಹಣ ಪಾವತಿಸಿ, ಅನಂತರ ಪಡೀಲ್ ಸಸ್ಯ ಕ್ಷೇತ್ರದಲ್ಲಿ ಹಣ ಪಾವತಿಸಿ ಮಾಹಿತಿ ಪತ್ರ ನೀಡಿ ಸಸಿ ಪಡೆದುಕೊಂಡು ಹೋಗಬಹುದಾಗಿದೆ. ಸಸಿ ಬೆಳೆಸುವ ವೆಚ್ಚಕ್ಕಿಂತ ರಿಯಾಯಿತಿ ದರದಲ್ಲಿ ಸಸಿ ವಿತರಿಸಲಾಗುತ್ತಿರುವುದರಿಂದ ಸಸಿ ಪಡೆಯುವವರು ಮತ್ತು ಸಂಘ ಸಂಸ್ಥೆಗಳ ಪೂರ್ಣ ದಾಖಲೆ ಪಡೆದು ಸಸಿ ನೀಡಲಾಗುತ್ತಿದೆ. ಓರ್ವ ವ್ಯಕ್ತಿ ಕನಿಷ್ಠ 1 ರಿಂದ ಗರಿಷ್ಠ 500 ಸಸಿಗಳನ್ನು ರಿಯಾಯಿತಿ ದರದಲ್ಲಿ ಅವರ ಸ್ಥಳಕ್ಕನುಗುಣವಾಗಿ ನೀಡಲಾಗುವುದು. ನಾವು ಸಹ ಅರಣ್ಯ ಇಲಾಖೆಯವರು ರೈತರಿಗೆ ಬೇಕಂತ ಸಸಿಗಳನ್ನು ಬೆಳೆಸಿಟ್ಕೊಂಡಿರ್ತೇವೆ. ಹಾಗೆ ನಾವು ರಸ್ತೆ ಬದಿ ಇರ್ಬೋದು ಅಥವಾ ಈ ಥರ ಬ್ಲಾಕ್ ಪ್ಲಾಂಟೇಶನ್ ಮಾಡಲಿಕ್ಕೆ ನಾವು ಸಹ ಗಿಡಗಳನ್ನು ಬೆಳೆಸ್ಕೊಂಡು ನಮ್ಮದೊಂದು ಅರಣ್ಯ ಇಲಾಖೆಯ ಒಂದು ಸಸಿ ನೆಡುವ ಚಟುವಟಿಕೆ ಪ್ರಾರಂಭ ಆಗ್ತದೆ. ಆ ಸಮಯದಲ್ಲಿ ಸಾಮಾನ್ಯವಾಗಿ ಎಲ್ಲ ಪತ್ರಕರ್ತರು ವಿಚಾರಿಸ್ತಾರೆ, ಸರ್ ಈ ವರ್ಷದ ಏನು ಸ್ಕೀಮ್ ಇದೆ ಅಥವಾ ಈ ವರ್ಷ ರೈತರಿಗೆ ಯಾವುದು ರೇಟಾಗಿ ಯಾವ್ಯಾವ ಗಿಡ ಕೊಡ್ತೀರಿ ಅಂತ. ಆ ಬಗ್ಗೆ ನಾವು ಈಗಾಗಲೇ ನಾನು ಸ್ಕೀಮ್ ವೈಸ್ ನಿಮಗೆ ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಜಸ್ಟ್ ಸ್ಕೀಮ್ ವೈಸ್ ಬ್ರೀಫ್ ಮಾಡ್ತೇನೆ. ನಾವು ಸಾರ್ವಜನಿಕ ಸಸಿ ವಿತರಣೆಯಲ್ಲಿ ಈ ವರ್ಷ 6x9 ಮತ್ತು 8x12 6x9 40,000, 8x12 50,000 ಗಿಡಗಳನ್ನು ವಿವಿಧ ಒಟ್ಟು 6x9 13 ಜಾತಿ ಗಿಡಗಳು, ಸಾಗುವಾನಿ, ನುಗ್ಗೆ, ನೆಲ್ಲಿ, ಪೇರಳೆ, ಬಿಲ್ಲುಪತ್ರೆ, ಬೀಟೆ, ಸೀತಾಫಲ, ಶಿವನೆ, ಶ್ರೀಗಂಧ, ಹೂವರ್ಸಿ, ಹೆಬ್ಬೇವು, ಕರಿಬೇವು, ಕಕ್ಕೆ, ಹಾಗೆ 8x12 ಬೇಂಗ, ಬೊಳ್ಪಾಲೆ ಒಟ್ಟು 36 ಜಾತಿ ವೆರೈಟಿ ಗಿಡಗಳನ್ನು ಮಾಡಿದ್ದೇವೆ. ಹಾಗೆ ಹಸಿರು ಕರ್ನಾಟಕ ಯೋಜನೆ ಅಂತ ಒಂದು ಸರ್ಕಾರ ಕಳೆದ ವರ್ಷ ಒಂದು ಹೊಸ ಯೋಜನೆ ತಂದಿದೆ. ಇದರಲ್ಲಿ ಈ ಶಾಲಾ ಕಾಲೇಜು ಸಂಘ ಸಂಸ್ಥೆಯವರಿಗೆ ನಾವು ಒಂದು 10,000 ಗಿಡಗಳನ್ನು, ಸಾಗುವಾನಿ, ಶ್ರೀಗಂಧ, ಮಾಗಾನಿ ಗಿಡಗಳನ್ನು ಮಾಡಿಟ್ಕೊಂಡಿದ್ದೇವೆ. ಇದನ್ನು ನಾವು ಫ್ರೀಯಾಗಿ ಕೊಡ್ತೇವೆ ಯಾವುದೇ ಸಂಘ ಸಂಸ್ಥೆಯವರಿಗೆ ಅಪ್ ಟು 100 ಗಿಡ. ಯಾಕಂದರೆ ಏನಾಗ್ತದೆ, ಕೆಲವು ಸಂಘ ಸಂಸ್ಥೆಯವರು ಬಂದ್ಬಿಟ್ಟು ನಾವು ಬೃಹತ್ ಸಸಿ ವಿತರಣಾ ಕಾರ್ಯಕ್ರಮ ಮಾಡ್ತೇವೆ, ಹೊಸರು ನಮಗೆ ಕೊಡಿ ಅಂತಾರೆ. ಆಗ ನಮ್ಗೆ ಎಲ್ಲರಿಗೂ ಕೊಟ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸಂಘ ಸಂಸ್ಥೆಯವರಿಗೆ 100 ಗಿಡಗಳನ್ನು ಕೊಡ್ತೇವೆ. ಆಮೇಲೆ ನಗರ ಹಸೀಕರಣ ಅಂದರೆ ನಾವು ನಗರ ಹಸೀಕರಣ ಅಂದರೆ ನಗರದಲ್ಲಿ ಎಲ್ಲೆಲ್ಲಿ ಈಗ ಕಾರ್ಪೊರೇಷನ್ ಲಿಮಿಟ್ಸ್ ನಾವು ಕೆಲವೊಂದು ಅಪಾಯಕಾರಿ ಮರಗಳನ್ನು ತೆಗೆದಿರ್ತೇವೆ. ಹಾಗೆ ನಾವು ಕೆಲವು ಸ್ಪೇಸ್ಗಳನ್ನು ಗುರುತಿಸ್ಕೊಂಡು ಅದಕ್ಕೆ ಬೆಳೆಸಲಿಕ್ಕೋಸ್ಕರ ಒಂದು 300 ಲಾಸ್ಟ್ ಟೈಮ್ ಬೆಳೆದಂಥ ಗಿಡಗಳಲ್ಲಿ ಕೆಲವು ಗಿಡಗಳು ಸತ್ತಿರ್ತವೆ. ಅದರ ರೀಪ್ಲೇಸ್ಮೆಂಟಿಗೆ ಒಂದು 365 ಗಿಡವನ್ನು ನಾವು ದೊಡ್ಡದು 14x20 ತಾವು ಬರುವಾಗ ನೋಡಿದ್ದೇವೆ, ಬೆಳೆಸಿಟ್ಕೊಂಡಿದ್ದೇವೆ.
ಈಗ ಇದನ್ನು ನಾವು ತೊಕ್ಕೋಟಿನ ತಲಪಾಡಿವರೆಗೆ 6 ಕಿಲೋಮೀಟರ್ ಆಲ್ರೆಡಿ ಮೀಡಿಯನಲ್ಲಿ ಅಷ್ಟೇ ನಾವು 11,500 ಗಿಡ ಹಾಕಿದೆ. ತಾವು ನೋಡಿದ್ರೆ ಗೊತ್ತಿಲ್ಲ, ಕಲ್ಲಾಪುಯಿಂದ ತಲಪಾಡಿವರೆಗೆ. ಈ ವರ್ಷ ಅಕ್ಕಪಕ್ಕ ರೋಡ್ ಸೈಡ್ ಜಾಗವನ್ನು ಗುರುತಿಸ್ತೇವೆ, ಅಲ್ಲಿ ಅದನ್ನು ಪ್ಲಾಂಟಿಂಗ್ ಮಾಡ್ತೇವೆ. ಇತರ ಪ್ರದೇಶಗಳಲ್ಲಿ ಅರಣ್ಯ ಅಭಿವೃದ್ಧಿ ಯೋಜನೆ ಇದಾದ್ರೆ ನಾವು MRPL, OMPL, MCF ಬೇರೆ ಬೇರೆಯವರು ಮತ್ತು ಈ ಅರಣ್ಯ ಪ್ರದೇಶ ಅಲ್ಲದೆ ಇಲ್ಲಿ ನೀವು ಕಾರ್ಪೊರೇಷನ್ ಅವರು ಇರ್ಬೋದು, PWD ಅವರು ಇರ್ಬೋದು, ಅವರೇನಾದರೂ ರಸ್ತೆ ಬದಿ ಗಿಡಗಳನ್ನು ತೆಗೆಯುವಾಗ ನಾವು ಅವರ ರೋಡ್ ಕಾಸ್ಟ್ನ 1% ಅಮೌಂಟನ್ನು ನಮ್ಗೆ ಕಟ್ಟಬೇಕಂತಾಗಿದೆ. ಈಗ ಆ ಅಮೌಂಟಲ್ಲಿ ನಾವೇನು ಮಾಡ್ತೇವೆ, ಕಟ್ಟಿಸಿಟ್ಕೊಂಡಿರ್ತೇವೆ. ಈಗ ಅದನ್ನು ಆ ಹಣವನ್ನು ನಾವೇನು ಮಾಡ್ತೇವೆ ಬೇರೆ ಬೇರೆ ಕಡಲಿ. ಈ ವರ್ಷ ನಾವು ತಣ್ಣೀರ್ಬಾವಿಲಿ, ನೀವು ಫಸ್ಟ್ ತಣ್ಣೀರ್ಬಾವಿ ಬೀಚ್ ಹೋದ ದಾಟಿದ ನಂತರ ಸ್ವಲ್ಪ ಖಾಲಿ ಜಾಗಗಳಿದ್ದಾವೆ, ನೋಡಿರ್ಬೇಕು ತಾವು, ಗಾಳಿ ಮರಗಳು. ಅಲ್ಲಿ ಹೊಳೆ ಹೊನ್ನೆ ಅಂತ ಒಂದು ಗಿಡಗಳನ್ನು ಬೆಳೆಸಿ, ಮತ್ತು ಹೂವರ್ಸಿ, ಅರಳಿ, ಆಲ, ಫೈಕಸ್ಗಳು ಚೆನ್ನಾಗಿ ಬರ್ತಾ ಇದೆ. ನಾವು ಒಂದು 5 ಹೆಕ್ಟರ್ ಕಳೆದ ವರ್ಷ ಹಸಿರು ಕಡೆ ಸ್ಯಾಂಪಲ್ ಪ್ಲಾಂಟೇಷನ್ ಮಾಡಿದ್ದೇವೆ. ಅಲ್ಲಿ ಒಂದು 4,400 ಗಿಡ ಬೆಳೆಸಲಿಕ್ಕೆ, ಮತ್ತು ಬೈಕಂಪಾಡಿಯಲ್ಲಿ ಹೊಸ ಮಾರ್ಕೆಟ್ ಈ ವರ್ಷ ಶಿಫ್ಟ್ ಆಯ್ತಲ್ಲ, ಅಲ್ಲಿ ಸ್ವಲ್ಪ ಗಿಡಗಳು ಹಿಂದೆ ಹಾಕಿದ್ರು 10 ವರ್ಷ, ಕೆಲವಷ್ಟು ಅದು ರಿಪ್ಲೇಸ್ ಆಗಿದೆ. ಅಲ್ಲಿ ಒಂದು 1,000 1,500 ಗಿಡ ಹಾಕಲಿಕ್ಕೆ ಅವಕಾಶ ಇದೆ. ಅಲ್ಲಿ ಈ ವರ್ಷ ಈ ಇತರ ಪ್ರದೇಶ ಅರಣ್ಯ ಯೋಜನೆ ಗಿಡಗಳನ್ನು ಪ್ಲಾಂಟಿಂಗ್ ಮಾಡುವಂಥ ಯೋಜನೆ ಹಮ್ಮಿಕೊಂಡಿದ್ದೇವೆ. ಆಮೇಲೆ ಹಸಿರು ಕರ್ನಾಟಕ ಯೋಜನೆಯಲ್ಲಿ ಕಳೆದ ವರ್ಷ ನಾವು ಬಡಗ ಎಡಪದುವಲ್ಲಿ ನಮ್ಮ ಡೀಮ್ ಫಾರೆಸ್ಟ್ ಎಂಕ್ರೋಚ್ಮೆಂಟ್ ಎವಿಕ್ಷನ್ ಮಾಡಿ ಒಂದು 40 ಎಕರೆ ಜಾಗದಲ್ಲಿ, ಮತ್ತು ಬಡಗ ಎಕ್ಕರಲ್ಲಿ ಒಂದು 12.5 ಎಕರೆ ಜಾಗ, ಹಾಗೆ ನಮ್ಮ ತಣ್ಣೀರ್ಬಾವಿಯಲ್ಲಿ 12.5 ಎಕರೆ ಜಾಗದಲ್ಲಿ ಈಗಾಗಲೇ ಪ್ಲಾಂಟೇಷನ್ ಮಾಡಿದ್ದೇವೆ. ಅದರ ರಿಪ್ಲೇಸ್ಮೆಂಟಿಗೆ ಒಂದು 500 ರಿಪ್ಲೇಸ್ಮೆಂಟ್ ಗಿಡಗಳನ್ನು ಮಾಡಿಟ್ಕೊಂಡಿದ್ದೇವೆ. 1 ಎಕರೆಗೆ 400 ಗಿಡ ನೆಡಲಿಕ್ಕೆ ಅವಕಾಶ. ನೆಡುವ ಗಿಡಗಳನ್ನ ಆ್ಯಕ್ಚುಲಿ ನಾವು 10 ರೂಪಾಯಿಗೆ ಬೆಳೆಸುವ ಒಂದು ಗಿಡವನ್ನು ಅವ್ರಿಗೆ 1 ರೂಪಾಯಿ ಸಬ್ಸಿಡಿ ರೇಟಲ್ಲಿ ಕೊಡ್ತೇವೆ. 20 ರೂಪಾಯಿ ಬೆಳೆಸುವಂಥ 8.2 ಗಿಡನ 3 ರೂಪಾಯಿ ರೇಟಲ್ಲಿ ಕೊಡ್ತೇವೆ. ಹಾಗಾಗಿ ಏನಾಗ್ತದೆ, ನಾವೊಂದು 73 ಜಾತಿ ಗಿಡ ಬೆಳೆಸಿದಾಗ ಎಲ್ಲ ಜಾತಿದು 2,000 3,000 ಕೇಳಬೇಕು. ಯಾರೋ ಒಬ್ರು ಬಂದು ನನಗೆ 1,000 ಗಂಧ ಕೊಡಿ ಅಂದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ನಮ್ಮ ಹತ್ರ ಇರೋ ಗಿಡಗಳು ಲಭ್ಯದ ಅವಶ್ಯಕತೆ ನೋಡಿಕೊಂಡು, ಗಂಧ ಆದರೆ ಒಬ್ಬ ರೈತರಿಗೆ 10ರಿಂದ 25, ಹಲಸು 10ರಿಂದ 25, ಸಾಗವಾನಿ ಆದರೆ ಒಂದು 100ರಿಂದ 200, ಆ ಥರ ಒಬ್ಬ ರೈತರಿಗೆ ಕನಿಷ್ಠ 1ರಿಂದ ಗರಿಷ್ಠ 500 ಗಿಡದವರೆಗೆ ಕೊಡ್ತೇವೆ. ಅಪ್ ಟು 10 ಗಿಡದವರೆಗೆ ನಮಗೆ ಏನು ಯಾವುದೇ ದಾಖಲೆಗಳನ್ನು ನಾವು ಕೇಳೋದಿಲ್ಲ. 10 ಗಿಡದ ಮೇಲೆ ಆದರೆ ಅವ್ರು ಗಿಡ ನೆಡೋ ಸ್ಥಳದ ಅಟ್ಲೀಸ್ಟ್ RTC ಜೆರಾಕ್ಸ್ ಕಾಪಿ ಅಥವಾ ಅವ್ರದ್ದೊಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಕಾಪಿ, ಬ್ಯಾಂಕ್ ಪಾಸ್ಬುಕ್ ಕೊಟ್ಟರೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ತೇವೆ. ಈ ವರ್ಷ ಅವ್ರು ಗಿಡ ನೆಟ್ಟರೆ ಬರುವ ವರ್ಷ ಜೂನಲ್ಲಿ ನಾವು ಅದನ್ನು ಇವಾಲ್ಯೂಷನ್ ಮಾಡ್ತೇವೆ, ಮೌಲ್ಯಮಾಪನ ಮಾಡ್ತೇವೆ. ಬದುಕುಳಿದ ಗಿಡಕ್ಕೆ ಮೊದಲು ನಾವು ಬದುಕುಳಿದ ಗಿಡಗಳಿಗೆ ಒಂದು ಗಿಡಕ್ಕೆ 30 ರೂಪಾಯಿ ಪ್ರಕಾರ ಕೊಡ್ತಿದ್ರು ಫಸ್ಟ್ ವರ್ಷ, ಅದೀಗ 35 ರೂಪಾಯಿ ಆಗಿದೆ. ಪುನಃ 2ನೇ ವರ್ಷನೂ ಆ ಗಿಡ ಇವಾಲ್ಯೂಷನ್ ಮಾಡ್ತೇವೆ. ಅದು ಬದುಕುಳಿದ್ರೆ ಈಗ ಮೊದಲು 30 ಕೊಡ್ತಿದ್ರು, ಅದನ್ನು 2ನೇ ವರ್ಷ 40 ಕೊಡ್ತೇವೆ. 3ನೇ ವರ್ಷ ಹಂತದಲ್ಲಿ ಆ್ಯಕ್ಚುಲಿ ಮೊದಲು 40 ರೂಪಾಯಿ ಕೊಡ್ತಿದ್ದು, ಈಗ 3ನೇ ವರ್ಷ 50 ರೂಪಾಯಿ, ಅಂದರೆ 100 ರೂಪಾಯಿ. 3 ವರ್ಷಗಳ ಒಂದು ಸಸಿಯನ್ನು ಮೇಂಟೈನ್ ಮಾಡಲಿಕ್ಕೆ ಮೊದಲು 100 ರೂಪೀಸ್ ಕೊಡ್ತಿದ್ದು, ಈ ವರ್ಷದಿಂದ 125 ರೂಪಾಯಿ ಆಗಿದೆ. ಈ ವರ್ಷ ಲಾಸ್ಟ್ 3 ವರ್ಷದ ಒಟ್ಟಿಗೆ 5,76,000 ರೂಪಾಯಿನ ಕಳೆದ ಮಾರ್ಚಲ್ಲಿ ಅವರವರ ರೈತರ ಅಕೌಂಟಿಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೇವೆ. ಫಸ್ಟ್ ವರ್ಷ, ಸೆಕೆಂಡ್ ವರ್ಷ, 3 ವರ್ಷದ ಗಿಡಗಳ ಹಣ ಕೊಟ್ಟ ಬಗ್ಗೆ.